ಮಂಗಳೂರು ನಗರ ಬೆಳೆದಂತೆಲ್ಲ ಇಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆಗಿಳಿಯತೊಡಗಿವೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಕಂಗೆಟ್ಟವರು ಎಲೆಕ್ಟ್ರಿಕಲ್ ವಾಹನಗಳತ್ತ ಆಕರ್ಷಿತರಾಗುತ್ತಿದ್ದಾರೆ. ಆದರೆ ಇಂತಹ ವಾಹನಗಳನ್ನು ಖರೀದಿಸಿದವರಿಗೆ ಮುಖ್ಯವಾಗಿ ಕಾಡೋದು ಚಾರ್ಜಿಂಗ್ ಸಮಸ್ಯೆ. ಅಂತಹ ಗ್ರಾಹಕರ ಸಮಸ್ಯೆಗಳನ್ನು ದೂರ ಮಾಡಲೆಂದೇ ಮಂಗಳೂರಿನಲ್ಲಿ ಇದೀಗ ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಸ್ಟೇಷನ್ ನಿರ್ಮಾಣಗೊಂಡಿದೆ. ಮಂಗಳೂರಿನ ಫೋರಂ ಪಿಜ್ಜಾ ಮಾಲ್ನಲ್ಲಿ ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಸ್ಟೇಷನ್ ನಿರ್ಮಾಣಗೊಂಡಿತ್ತು. ಭಾರತದ ಅತಿದೊಡ್ಡ ಚಾರ್ಜಿಂಗ್ ನೆಟ್ವರ್ಕ್ ಸ್ಪೆಟಿಕೋ ಸಂಸ್ಥೆಯು ಇದನ್ನ ನಿರ್ವಹಿಸುತ್ತಿದೆ. ಮಂಗಳೂರು ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ಇಂದು ಇದನ್ನ ಲೋಕಾರ್ಪಣೆ ಮಾಡಿದರು. ಬಳಿಕ ಮಾತನಾಡಿದ ಅವರು, ಮಾಲ್ಗೆ ಶಾಪಿಂಗ್ ಮಾಡಲು ಬರುವ ಗ್ರಾಹಕರು ತಮ್ಮ ವಾಹನಗಳನ್ನು ಇಲ್ಲಿರುವ ಚಾರ್ಜಿಂಗ್ ಸ್ಟೇಷನ್ನಲ್ಲಿ 2-3 ಗಂಟೆಗಳ ಕಾಲ ಚಾರ್ಜಿಂಗ್ ಮಾಡಲು ಇಟ್ಟಲ್ಲಿ ಅವರಿಗೆ ಹೆಚ್ಚು ಅನುಕೂಲಕರವಾಗಲಿದೆ ಎಂದರು. ಅಲ್ಲದೆ ನಗರದಲ್ಲಿ ಸಾಕಷ್ಟು ಎಲೆಕ್ಟ್ರಿಕಲ್ ವಾಹನಗಳನ್ನು ಖರೀದಿಸುವವರಿಗೆ ಕೂಡ ಇಂತಹ ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಸ್ಟೇಷನ್ಗಳು ಹೆಚ್ಚು ಅನುಕೂಲಕರವಾಗಲಿದೆ. ನಗರದಲ್ಲಿ ಇನ್ನಷ್ಟು ಚಾರ್ಜಿಂಗ್ ಸ್ಟೇಷನ್ಗಳು ನಿರ್ಮಾಣಗೊಳ್ಳಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಹೆಡ್ ಲೀಡ್ ಎಂಟರ್ಪ್ರೈಸಸ್ನ ರೋಷನ್ ಭಂಡಾರಿ, ಮ್ಯಾನೇಜಿಂಗ್ ಪಾರ್ಟ್ನರ್ಗಳಾದ ಅನುಜ್ ಚನಿಲೋ, ಕರಣ್ ಜೈನ್, ಧೀರಜ್ ಪೂಂಜಾ, ಜಿಎಂ ಅರವಿಂದ ಶ್ರೀವಾಸ್ತವ್, ಮಾರ್ಕೆಟಿಂಗ್ ಮ್ಯಾನೇಜರ್ ಸುನಿಲ್ ಕೆಎಸ್ ಮೊದಲಾದವರು ಉಪಸ್ಥಿತರಿದ್ದರು. 4 ವೀಲರ್, 2 ವೀಲರ್, ಆಟೋ ರಿಕ್ಷಾ ಎಲ್ಲವನ್ನ ಇಲ್ಲಿ ಚಾರ್ಜಿಂಗ್ ಮಾಡುವ ವ್ಯವಸ್ಥೆಯನ್ನ ಮಾಡಲಾಗಿದೆ. 4 ವೀಲರ್ಗೆ 3 ಗಂಟೆ ಬೇಕಾದರೆ ಉಳಿದ ವಾಹನಗಳು 1.5 ಗಂಟೆ ಒಳಗೆ ಚಾರ್ಜಿಂಗ್ ಪೂರ್ಣವಾಗುತ್ತದೆ. ಏಕಕಾಲದಲ್ಲಿ 5 ವಾಹನಗಳನ್ನು ಇಲ್ಲಿ ಚಾರ್ಜಿಂಗ್ ಮಾಡಲು ವ್ಯವಸ್ಥೆ ಇದೆ ಎಂದು ಮಾರುಕಟ್ಟೆ ಮುಖ್ಯಸ್ಥರು ಹೇಳಿದ್ದಾರೆ. ಸಾರ್ವಜನಿಕ ಜಾಗದಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳ ಸೌಕರ್ಯ ಇದ್ದರೆ ಸಹಜವಾಗಿ ಜನಸಾಮಾನ್ಯರು ಪೆಟ್ರೋಲ್ ಮತ್ತು ಡೀಸೆಲ್ನ ಬದಲಾಗಿ ಎಲೆಕ್ಟ್ರಿಕ್ ವೆಹಿಕಲಿಗೆ ಪರ್ಯಾಯ ವ್ಯವಸ್ಥೆಗೆ ಹೋಗ್ತಾರೆ. ಆದರೆ ಮಂಗಳೂರು ನಗರದಲ್ಲಿಯೂ ಕೂಡ ಇದರ ಕೊರತೆ ಎದ್ದು ಕಾಣುತ್ತಾ ಇತ್ತು. ಈ ನಿಟ್ಟಿನಲ್ಲಿ ಸಾಕಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಗಳು ಮಾರುಕಟ್ಟೆಗೆ ಬಂದರೂ ಕೂಡ ಗ್ರಾಹಕರು ಅದನ್ನು ತಗೊಳ್ಳಿಕ್ಕೆ ಒಂದು ರೀತಿಯಲ್ಲಿ ಹಿಂದೇಟಾಗ್ತಾ ಇದ್ದರು. ಈ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಹೆಜ್ಜೆಯನ್ನು ಫೋರಂ ಪಿಜ್ಜಾ ಮಾಲಿನವರು ಇನ್ನೊಂದು ಸಂಸ್ಥೆಯೊಟ್ಟಿಗೆ ಕೈ ಜೋಡಿಸಿ ಈ ಮಾಲಿನ ಬೇಸ್ಮೆಂಟಲ್ಲಿ ಒಂದು ಪಾರ್ಕಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ನ ಒಂದು ಚಾರ್ಜಿಂಗ್ ಸ್ಟೇಷನನ್ನು ಇವತ್ತು ನೂತನವಾಗಿ ಲೋಕಾರ್ಪಣೆ ಮಾಡಿದ್ದಾರೆ. ಏನು ಈ ಚಾರ್ಜಿಂಗ್ ಯೂನಿಟನ್ನು ಕೂಡ ಒಂದು ರೀತಿಯಲ್ಲಿ ಸೇಲ್ಸ್ ಮಾಡಬೇಕು, ಅದನ್ನು ಪ್ರಮೋಟ್ ಮಾಡುವಂಥ ಒಂದು ಮೂಲ ಉದ್ದೇಶವನ್ನು ಕೂಡ ಇಟ್ಟಿದ್ದಾರೆ. ಖಂಡಿತವಾಗಲೂ ಕೆಲವೊಂದು ಖಾಸಗಿಯವರಿಗಿರ್ಬೋದು ಅಥವಾ ಕೆಲವೊಂದು ಸ್ವಉದ್ಯೋಗವನ್ನು ಆಧರಿಸಿ ಕೆಲವೊಂದು ಯುವಕರು ಕೂಡ ಈ ಒಂದು ಚಾರ್ಜಿಂಗ್ ಯೂನಿಟನ್ನು ಪರ್ಚೇಸ್ ಮಾಡಿ ಮುಂದಿನ ದಿವಸಗಳಲ್ಲಿ ಅವರು ಕೂಡ ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡಲು ಕೂಡ ಈ ಸಂಸ್ಥೆಯವರು ಅವಕಾಶ ಕಲ್ಪಿಸಿದ್ದಾರೆ. ಖಂಡಿತವಾಗಲೂ ಇದೊಂದು ಒಳ್ಳೆಯ ಹೆಜ್ಜೆ. ಇದು ಸ್ಟ್ಯಾಟಿಕ್ ಅಂತ EV ಚಾರ್ಜಿಂಗ್ ಸ್ಟೇಷನ್ ನಾವು ಮಂಗಳೂರಲ್ಲಿ ಹೊಸತಾಗಿ ಫೋರಂ ಮಾಲಲ್ಲಿ ಹಾಕಿದ್ದೇವೆ. ಸೊ ಇದರಲ್ಲಿ 4 ವೀಲರ್ಸ್, 2 ವೀಲರ್ಸ್, ಆಟೋ ರಿಕ್ಷಾ ಎಲ್ಲ ಚಾರ್ಜ್ ಮಾಡ್ಬೋದು. ಹೌದು, 4 ವೀಲರ್ ಆದರೆ 3 ಅವರ್ಸಲ್ಲಿ ಫುಲ್ ಚಾರ್ಜ್ ಆಗ್ತದೆ. ಆಟೋ ರಿಕ್ಷಾ ಎಲ್ಲ 1.5 ಅವರ್, ಬೈಕ್ಸ್ 1.5 ಅವರಲ್ಲಿ ಫುಲ್ ಚಾರ್ಜ್ ಆಗ್ತದೆ. ಇದು ದೊಡ್ಡ ಗನ್ ಇದು ಕಾರ್ಸ್ ಚಾರ್ಜ್ ಮಾಡಲಿಕ್ಕೆ. ಇದು 3 ಪಿನ್ ಚಾರ್ಜರ್. ಇದು ಆಟೋ ರಿಕ್ಷಾ, ಬೈಕ್ಸ್ ಎಲ್ಲ ಚಾರ್ಜ್ ಮಾಡ್ಬೋದು. ಸೊ ನಾವು ಮೂರು ಹಾಕಿದ್ದೇವೆ ಸ್ಟ್ಯಾಟಿಕ್ ಚಾರ್ಜಸ್. ಒಂದು ಚಾರ್ಜರಲ್ಲಿ 2 ಗಾಡಿ ಚಾರ್ಜ್ ಮಾಡ್ಬೋದು. ಸೊ ನಾವು 3 ಸ್ಟ್ಯಾಟಿಕ್ ಚಾರ್ಜಸ್ ಹಾಕಿದ್ದೇವೆ. ಟೋಟಲ್ 5 ಗಾಡಿ ಚಾರ್ಜ್ ಮಾಡ್ಬೋದು. ಮಂಗಳೂರಲ್ಲಿ ಈಗ ಇದು ಫಸ್ಟ್ ಇರೋದು EV ಚಾರ್ಜಿಂಗ್ ಸ್ಟೇಷನ್. ಸೊ ನಾವೀಗ ಫಸ್ಟ್ ಫಾರಂ ಮಾಲಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಮತ್ತು ಈಗ ಮ್ಯಾಂಗ್ಳೂರ್ ಟು ಗೋವಾ ಹೈವೇಯಲ್ಲಿ ಕೆಲವು ಮಾತುಕತೆ ಆಗ್ತಾ ಇದೆ. ಸೊ ಅಲ್ಲೆಲ್ಲ ಹಾಕಲಿಕ್ಕೆ ಇದ್ದೇವೆ. ಈಗ ಮಂಗಳೂರು, ಉಡುಪಿ, ಕಾರವಾರ ಅಲ್ಲಿ ತನಕ ನಾವು ಕವರ್ ಮಾಡೋದಲ್ಲಿದ್ದೇವೆ. ಈಗ ಮಾಲ್ ಆಗಲಿ ಮತ್ತು ನಮ್ಮದಿಗೆ ರೋಡ್ ಸೈಡ್ ಹೋಟೆಲ್ಸ್ ಎಲ್ಲ ಇರ್ತದೆ, ದೊಡ್ಡ ದೊಡ್ಡ ಹೋಟೆಲ್ಸ್. ಈಗ ಜನರು ಟ್ರಾವೆಲ್ ಮಾಡುವಾಗ ಅವರಿಗೆ ಪಿಟ್ ಸ್ಟಾಪ್ ಆಗಿ ಎಂದು ನಿಂತುಕೊಂಡು ಊಟ ಮಾಡಿದಾಗ ಗಾಡಿ ಕೂಡ ಚಾರ್ಜ್ ಆಗುವ ಹಾಗೆ ಗೌರ್ಮೆಂಟೇ ಸಪೋರ್ಟ್ ಮಾಡ್ತಿದ್ದಾರೆ EVಗೆ. ಸೊ ಇನ್ನು ಬೇಸಿಕಲಿ ಇನ್ನು 5 ವರ್ಷದಲ್ಲಿ ಕನ್ವರ್ಟ್ ಆಗ್ತದೆ ಫುಲ್ ನಮ್ಮದು ವೆಹಿಕಲ್ಸ್ EVಗೆ ಯಾರು ಆಗುವಾಗ. ಹಾಗೆ ನಾವು ಅದಕ್ಕೆ ಇದನ್ನು ನಾವು ಸೆಟಪ್ ಮಾಡ್ತಿದ್ದೇವೆ ಎಲ್ಲ ಕಡೆಗೆ. ಆಗ ಜನರಿಗೆ ಒಂದು ಧೈರ್ಯದಲ್ಲಿ ಗಾಡಿ EV ಅಂತ ತೆಗೆಯೋದೊಂದು ಧೈರ್ಯ ಬರ್ತದೆ. ಈಗ ಯಾಕೆಂದರೆ ಮೇಯ್ನ್ಲಿ ಅವ್ರು ಮನೆಯಲ್ಲಿಯೇ ಚಾರ್ಜ್ ಮಾಡ್ತಿದ್ದಾರೆ. ಇದೊಂದು ಎಲ್ಲ ಕಡೆ ಸೆಟಪ್ ಆಗಿದ್ದರೆ ಅವರಿಗೆ ಒಂದು ತುಂಬ ಹೆಲ್ಪ್ಫುಲ್ಸ್ ಆಗ್ತದೆ. ಈಗ ನಾವು ಅಲ್ಲಿ ಹಾಕಿದ್ದು AC, ಇನ್ನು ಮಾಲ್ಸಲ್ಲಿ AC ಹಾಕ್ತೇವೆ, ಹೈವೇಸಲ್ಲಿ ನಾವು DC ಹಾಕ್ತೇವೆ. ಜನರಿಗೆ ತುಂಬ ವೆಯ್ಟ್ ಆಗಬೇಕಂತಿಲ್ಲ. 20 ಮಿನಿಟ್ಸಲ್ಲಿ 0 to 100 ಆಗ್ತದೆ. ಚಾರ್ಜ್ ಅವಳು ಆಣ ಎಂಕ್ಲೆ ಡ್ರೈವರ್ ನಕ್ಲೆ ಮಸ್ತ್ ಅಡ್ಡೆ ಆಪುಂಡು. ಇಜಿನ ಪಂಡ ಎಂಕ್ಲೆ ಕುಡ್ಲ ಬತ್ತು ಪಿರ ಒಂಜಿ ಇಲ್ಲಡೆ ಪೋದು ಚಾರ್ಜ್ ದೀವಡ ಯಾಪಂಡ ಎಂಕ್ಲೆ ಇಲ್ಲದ ಬರೋಣ ಒಂಜಿ 10-22 ಕಿಲೋಮೀಟರ್ ಬೋಡಾಪುಂಡು ಸಿಟಿಗೆ. ಪಿರ ಚಾರ್ಜ್ ಕಾಲೇನ ಪಿರ ಅವೇ 22 ಕಿಲೋಮೀಟರ್ ಎಂಕ್ಲೆ ಇಲ್ಲಡೆ ಬೋಡು ಅಂಚೆ ಮಿಡ್ಲಿಡ್ ಅವಳು ಆಣ ಅಂದಾಳ ಎಂಕ್ಲೆ ಬೆನ್ಪುನಕ್ಲೆ ಒಂಜಿ ಅಡ್ಡೆ ಆಪುಂಡು ಉದ್ದೇಶ.
ಎಂಗ್ಲ ಲಾಂಗ್ ಬಾಡಿಗೆ ಪ್ರತಿಕ್ನ ಮಸ್ತ್ ಸಮಸ್ಯೆ ಆಗ್ತದೆ ಓಡಾಡೋದು